ವಿಶ್ವವಿಖ್ಯಾತ ಮಂಗಳೂರು ದಸರಾದ ಪೂರ್ವ ತಯಾರಿ ಬಹಳ ವೇಗವಾಗಿ ನಡೀತಾ ಇದೆ. ಕ್ಷೇತ್ರದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳು ಕೂಡ ಈಗಾಗಲೇ ಆರಂಭಗೊಂಡಿದೆ. ಅದ್ದೂರಿ ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ 22ರಿಂದ ಆರಂಭಗೊಂಡು ಅಕ್ಟೋಬರ್ 2ರವರೆಗೆ ವೈಭವಯುತ ಶೋಭಾಯಾತ್ರೆ ನಡೆಯಲಿದೆ ಹಾಗೂ 3ರಂದು ಗುರುಪೂಜೆಯೊಂದಿಗೆ ಸಮಾಪನಗೊಳ್ಳಲಿದೆ ಎಂದು ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿಯ ಕೋಶಾಧಿಕಾರಿ ಆರ್ ಪದ್ಮರಾಜ್ ಹೇಳಿದ್ದಾರೆ. ಮಂಗಳೂರು ದಸರಾ 2025 ಇದರ ಪೂರ್ವ ತಯಾರಿಯ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಮಂಗಳೂರು ದಸರಾ ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತವಾಗಿರದೆ ಕಲೆ, ಕ್ರೀಡೆ, ಸಾಂಸ್ಕೃತಿಕತೆಯನ್ನ ಒಳಗೊಂಡು ಪೂರ್ಣ ಪ್ಯಾಕೇಜ್ನೊಂದಿಗೆ ಈ ಬಾರಿ ಜನರ ಗಮನ ಸೆಳೆಯಲಿದೆ. ಮಂಗಳೂರು ದಸರಾದ ರೂವಾರಿ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ವ್ಯವಸ್ಥೆಗಳು ಅತ್ಯಂತ ಯಶಸ್ವಿಯಾಗಿ ಜರುಗಲಿದೆ ಎಂದು ಹೇಳಿದರು. ವಿಶ್ವವಿಖ್ಯಾತವಾಗಿರುವಂತಹ ಮಂಗಳೂರು ದಸರಾದ ಒಂದು ಪೂರ್ವ ತಯಾರಿ 2025 ಮಂಗಳೂರು ದಸರಾ 2025ರ ಪೂರ್ವ ತಯಾರಿ ಬಹಳ ವೇಗವಾಗಿ ಜರುಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ನೇ ತಾರೀಕಿಗೆ ಮೆರವಣಿಗೆ, ದಸರಾದ ವೈಭವಯುತ ಮೆರವಣಿಗೆ, ಹಾಗೆ 3ನೇ ತಾರೀಕು ಸಂಜೆ ಗುರುಪೂಜೆಯೊಂದಿಗೆ ಇದು ಸಮಾಪ್ತಗೊಳ್ಳಿಕ್ಕಿದೆ. 22ನೇ ತಾರೀಕಿಗೆ ನವದುರ್ಗೆ ಹಾಗೆ ಮಹಾಗಣಪತಿ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಿಕ್ಕಿದೆ. ನಮ್ಮ ಧಾರ್ಮಿಕದ ಒಟ್ಟಿಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಹಾಗೆ ಕ್ರೀಡೆಯನ್ನು ಕೂಡ ಒಳಗೊಂಡಿರುವಂಥ ಒಂದು ಪೂರ್ಣ ಪ್ಯಾಕೇಜ್ ಆಗಿರುವಂಥ ಮಂಗಳೂರು ದಸರಾ ಈ ಸಲ ವಿಶೇಷವಾಗಿ ಎಲ್ಲರ ಗಮನ ಸೆಳೀಲಿಕ್ಕಿದೆ. ಮಕ್ಕಳ ದಸರಾ 28ನೇ ತಾರೀಕಿಗೆ ನಡೀಲಿಕ್ಕಿದೆ. ಇದರ ಒಟ್ಟಿಗೆ ನಾವು ಕಿನ್ನಿಪಿಲಿ ಸ್ಪರ್ಧೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡಿದ್ದು ಈಗಾಗಲೇ ಇದರ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ರಾಜ್ಯ ಮಟ್ಟದ ಕವನ ಸ್ಪರ್ಧೆಗಳು ಕೂಡ ಜರುಗಲಿಕ್ಕಿರುವಂಥದ್ದು ಈ ಬಾರಿಯ ವಿಶೇಷ. ಸಾರಿ ರನ್ ಅಂತ ಹೇಳಿ ವಿಶೇಷವಾಗಿ ಎಲ್ಲರ ಒಂದು ಆಶೆ ಇದೆ, ಇದನ್ನು ಕೂಡ ಮಾಡಬೇಕು ಅಂತ ಹೇಳಿ. ನಮ್ಮ ಭಾರತದ ಸೀರೆ ಅನ್ನುವಂಥದ್ದು ನಮ್ಮ ಭಾರತದ ಸಂಸ್ಕೃತಿ. ಸೀರೆ ಉಟ್ಟು ನಡೆಯುವಂತಹ ಅಥವಾ ಓಡುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಮ್ಯಾರಥಾನ್ನ ಒಟ್ಟಿಗೆ ಸೇರಿಕೊಳ್ಳಲಿಕ್ಕಿರುವುದು ಈ ಬಾರಿಯ ವಿಶೇಷ.